ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಮಂಜುನಾಥ್ ಎಸ್ ರೇವಂಕರ್ ಇವರಿಗೂ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಎಲ್ಲ ಪೋಷಕ ಬಂಧನವರಿಗೂ ಹಾಗೆ ನನ್ನ ಸಹೋದ್ಯೋಗಿ ಮಿತ್ರರಿಗೂ ಹಾಗೂ ವೀಕ್ಷಕರಿಗೂ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸುತ್ತೇನೆ. ಜೋರಾದ ಹರ್ಷೋದ್ಗಾರದ ಮೂಲಕ ಶಾಲಾ ವಾರ್ಷಿಕೋತ್ಸವದ ಉದ್ಘಾಟನೆ ನಡೆಯುತ್ತದೆ. ದೀಪ ಉನ್ನತಿಯ ಸಂಕೇತ, ಅದನ್ನು ಬೆಳಗಿಸುವುದು ನಮ್ಮ ಪರಂಪರೆ, ನಂದಿಸುವುದಲ್ಲ. Without educating the heart is no education at all. Our institution transcends learning experience which aims at blossoming both mind and heart. Our endeavor is to prepare the children to the modern competitive world. It is through spiritual and moral support we are committed to develop competence, exposure and skills. We prepare them for a better tomorrow. It is our endeavor to teach certain values like compassion, amiability and coexistence in a pressure-free environment where the child loves to learn. School management. Chairman, Rotarian PHF Dr. Manjunath S. Revankar, Correspondent Mrs. Hemalata M. Revankar, Director Dr. Suraj M. Revankar are rendering their best efforts in the growth of the institution. Student details. As on today's roll, there are 445 students in the academic year 2018-19. Staff details. Good teachers are the reason why ordinary students dream of doing extraordinary things. This year, we have 9 lecturers, 14 qualified and experienced teachers and 10 non-teaching staff. The institution is giving holistic education under the entrepreneurship of committed and dedicated faculty. Various clubs and houses. The school is functioning on the cardinal principles of prefectorial system, and the purpose of this is to motivate the students and develop competitive spirit in them. Keeping this in mind, we follow house system and form various clubs like Eco Club, Science Club, Cultural Club, Literary Club, Social Club and Sports Club with the coordination of teachers and students. And also we have formed green, blue, yellow and red houses among the students and deputed 4 teachers for each to monitor the house. ಇವತ್ತು ಬೆಳಿಗ್ಗೆ ನಮ್ಮ ಗಣೇಶ ಸಿಕ್ಕಿದ. ಗಣೇಶ ಈ ಶಾಲೆಯ PUC ಟಾಪರ್. ಈ ವಿದ್ಯಾಸಂಸ್ಥೆಯ ಒಟ್ಟು ಹಿಸ್ಟ್ರಿಯಲ್ಲಿ ಪ್ರಪ್ರಥಮ ಬಾರಿಗೆ ಅಷ್ಟು ಅಂಕಗಳನ್ನು ಪಡೆದು ಮೇಲೆ ಬಂದವ. ಅದಷ್ಟೇ ಅಲ್ಲ, ಗಣೇಶನ ಹತ್ರ ಮಾತಾಡಿದಾಗ ಒಂದು ವಿಚಾರ ತಿಳಿಯಿತು. ಅವನು ರಜಾದಿನಗಳಲ್ಲಿ ಕೆಲಸ ಮಾಡ್ತಾ ಇದ್ದ, ದುಡಿಮೆಯನ್ನೇ ಬದುಕು ಮಾಡಿಕೊಂಡು ಕಲಿತಾ ಇದ್ದ. ಸೊ ಇದು ನನಗೆ ಮುಖ್ಯ ಆಗೋದು. ಇದು ಯಾಕೆ ನನಗೆ ತಟ್ಟಿತ್ತು ಅಂದರೆ, ಅವನ ಜೊತೆ ಅವನು ಕಳೆದ ಒಂದು 5 ನಿಮಿಷ ಯಾಕೆ ನನಗೆ ತಟ್ಟಿತ್ತು ಅಂದರೆ, ನಾನು ಅಥವಾ ನಮ್ಮ ಆಗಿನ ಎಲ್ಲ ಒಂದು ಪೀಳಿಗೆ ಅದೇ ಥರ ಬದುಕಿದವರು ನಾವು. ಆರ್ಥಿಕ ಪರಿಸ್ಥಿತಿ ತುಂಬ ಕಷ್ಟಕರವಾಗಿದ್ದದ್ದು. ಬಹುಶಃ ನಾನೆಲ್ಲ 6ನೇ ವಯಸ್ಸಿನಲ್ಲಿ ಕೆಲಸ ಮಾಡಲಿಕ್ಕೆ ಶುರು ಮಾಡಬೇಕಾದಂತಹ ಒಂದು ಪರಿಸ್ಥಿತಿ ಇತ್ತು. ನಾನು ಅದರ ಬಗ್ಗೆ ಹೆಮ್ಮೆ ಪಡ್ತೇನೆ. 6ನೇ ವಯಸ್ಸಿನಲ್ಲಿ ನಾನು ಬಿಡಿ ಕೆಲಸವನ್ನು ಶುರು ಮಾಡಿದ್ದೆ. ನನ್ನ ಕಾಲೇಜು ಮುಗಿಯುವವರೆಗೂ ನಾನು ಒಬ್ಬ ಬಿಡಿ ಕಾರ್ಮಿಕನಾಗಿದ್ದೆ. ನನ್ನ ತಾಯಿ ಗೇರು ಬೀಜ ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಾ ಇದ್ರು. ಆದರೆ ಈ ಬಡತನ ಎಲ್ಲಿ ಕೂಡ ವಿದ್ಯೆ ಕಲಿಯೋದಕ್ಕೆ ನನಗೆ ಆತಂಕ ಎಲ್ಲಿ ಅಡ್ಡಿಪಡಿಸಲಿಲ್ಲ. ಕಸುಬಿನ ಜೊತೆಗೆ ಕಲಿಯೋದು ಅದು ಸಾಧ್ಯ ಆಯಿತು. ಬದುಕಲ್ಲಿ ಅನೇಕ ಅನುಭವಗಳನ್ನು ಪಡೆಯಲಿಕ್ಕೆ ಸಾಧ್ಯ ಆಯಿತು.
ಇದನ್ನು ನಾನು ಯಾಕೆ ಹೇಳ್ತಿದ್ದೇನೆ ಅಂದರೆ, ಈ ಶ್ರಮ ಜೀವನದಿಂದ ಈಗಿನ ಪೀಳಿಗೆ, ನಮ್ಮ ಮಕ್ಕಳು ಅಥವಾ ನಿಮ್ಮ ಮಕ್ಕಳು ಆ ಒಂದು ಶ್ರಮ ಜೀವನದಿಂದ ವಂಚಿತರಾಗಿದ್ದಾರೆ ಅಂತ ನನಗೆ ಅನಿಸ್ತದೆ. ನಮ್ಮ ಮಕ್ಕಳಿಗೆ ಒಂದು ಚೌಕಟ್ಟನ್ನು ವಿಧಿಸಿ ಅದರೊಳಗೆ ಆಪರೇಟ್ ಮಾಡಬೇಕು, ಅದರ ಆಚೆ ಕೆಲಸ ಚಿಂತಿಸುವಂತಹ ಒಂದು ಅವಕಾಶವನ್ನೇ ನಾವು ಕೊಡ್ತಾ ಇಲ್ಲ. ನಾನು ಯಾಕೆ ಶ್ರಮ ಜೀವನದ ಬಗ್ಗೆ ಒತ್ತು ಹೇಳ್ತೇನೆ ಅಂದರೆ, ಬೆಳಿಗ್ಗೆ ಮಕ್ಕಳು ಶಾಲೆಗೆ ಹೊರಡುವಾಗ ಒಂದು ವ್ಯಾನಲ್ಲಿ ಹೊರಡ್ತಾರೆ, ಶಾಲೆಗೆ ಬರ್ತಾರೆ. ಶಾಲೆಯಲ್ಲಿ ಒಳ್ಳೆ ಇಂಟರ್ಲಾಕ್ ಹಾಕಿದಂತಹ ಮೈದಾನ, ಪ್ಲೇ ಗ್ರೌಂಡ್, ಸುಂದರವಾದ ಕಟ್ಟಡಗಳೆಲ್ಲ ಇರ್ತವೆ. ಈ ಮಕ್ಕಳು ಪ್ರಕೃತಿ ಜೊತೆ ಯಾವಾಗ ಕಾಲ ಕಳೆಯುವುದು? ನಮಗೆ ಅನುಭವ ಬರುವುದು ಅಥವಾ ಮಕ್ಕಳಿಗೆ ಅನುಭವ ಸಿಗುವುದೇ ಹೊರ ಪ್ರಪಂಚದಲ್ಲಿ. ಶಾಲೆಯಲ್ಲಿ ಸಿಗುವ ಅನುಭವ, ಶಾಲೆಯಲ್ಲಿ ಸಿಗುವ ವಿದ್ಯೆ ಅದು ಸೀಮಿತವಾದದ್ದು. ಅದರ ಆಚೆ ಏನು ಸಿಗತ್ತೆ ಅದು ನಿಜವಾದ ವಿದ್ಯೆ, ಬದುಕುವ ವಿದ್ಯೆ. ಈಗಿನ ಮಕ್ಕಳು ಅದರಿಂದ ವಂಚಿತರಾಗಿದ್ದಾರೆ ಅಂತ ನನಗೆ ಅನಿಸ್ತದೆ. ಸೊ ಆವಾಗ ಈ ಜವಾಬ್ದಾರಿ ಬರೀ ಟೀಚರ್ಸ್ಗೆ ಮಾತ್ರ ಇರೋದಿಲ್ಲ, ಪೇರೆಂಟ್ಸ್ಗೆ ಬಹುದೊಡ್ಡ ಜವಾಬ್ದಾರಿ ಇದೆ. ಮಕ್ಕಳಿಗೆ ನಾವು ಶಿಸ್ತಿನಲ್ಲಿರಬೇಕು, ಶಿಸ್ತು ತಪ್ಪಬಾರ್ದು ಅಂತ ಹೇಳ್ತೀವಿ. ಶಿಸ್ತು ಅನ್ನೋದು ಅದು ಆಂತರಿಕವಾದದ್ದು, ಅದು ಒಳಗಿಂದ ಹುಟ್ಟಬೇಕು. ಇಸ್ತ್ರಿ ಹಾಕಿದ ಪ್ಯಾಂಟು ಶರ್ಟು ಟೈ ಹಾಕಿದ್ದು ಶಿಸ್ತು ಅಂತ ನಾನು ಭಾವಿಸೋದಿಲ್ಲ. ಶಿಸ್ತು ಅನ್ನೋದು ನಮ್ಮ ಬದುಕಿನ ಅಂಗ. ನಾವು ಪೇರೆಂಟ್ಸ್ ಹೇಗೆ ಬದುಕ್ತೇವೆ ಅದನ್ನು ನೋಡ್ತಾ ನೋಡ್ತಾ ಮಕ್ಕಳು ಕಲಿತಾರೆ ಹೊರತು, ಮಾತುಗಳನ್ನು ಕೇಳಿ ಶಿಸ್ತು ಕಲಿಯೋದು ಅದು ಪೊಲೀಸ್ಗಿರಿ ಆಗತ್ತೆ ಹೊರತು ಅವರ ಆತ್ಮದಲ್ಲಿ ತಟ್ಟೋದಿಲ್ಲ. ಆದ್ದರಿಂದ ನಾವು ಪೇರೆಂಟ್ಸ್ ಮೇಲೆ ಇರುವಂತಹ ಜವಾಬ್ದಾರಿ ದೊಡ್ಡದು. ನಾವು ಹೇಳೋದಕ್ಕಿಂತಲೂ ಮಾಡಿ ತೋರಿಸುವುದರ ಮೂಲಕ ನಮ್ಮ ಮಕ್ಕಳನ್ನು ಬೆಳೆಸಲಿಕ್ಕೆ ಸಾಧ್ಯ ಇದೆ. ಪ್ರಾಥಮಿಕ ಶಿಕ್ಷಣ ವಿದ್ಯಾರ್ಥಿಗಳ ಜೀವನ ಘಟ್ಟದಲ್ಲಿ ಬಹಳ ಇಂಪಾರ್ಟೆಂಟ್. ನಾವು ಪ್ರಾಥಮಿಕ ಶಿಕ್ಷಣದಲ್ಲಿ ಏನು ಒಳ್ಳೆಯ ಜೀವನ ಮೌಲ್ಯಗಳನ್ನು ಪಡೆಯುತ್ತೇವೆಯೋ ಅದೇ ನಮ್ಮನ್ನು ಕೊನೆಯ ತನಕ ಕಾಪಾಡೋದು. ನಾವು ಚಿಕ್ಕದಿರುವಾಗ 3ನೇ 4ನೇ ಕ್ಲಾಸಲ್ಲಿ ನಮಗೆ ಪುಣ್ಯಕೋಟಿಯ ಕತೆ ಇತ್ತು, ಹಾಡಿತ್ತು, ಧರಣಿ ಮಂಡಲ ಮಧ್ಯದೊಳಗೆ. ಈಗಿನ ಮಕ್ಕಳಿಗೆ ಅದು ಇದೆಯೋ ಇರೋ ಗೊತ್ತಿಲ್ಲ. ಟೀಚರ್ ಇದೆಯಾ? ಧರಣಿ ಮಂಡಲ ಮಧ್ಯದೊಳಗೆ ಹಾಡನ್ನು ಕೇಳ್ತಾ ಕೇಳ್ತಾ ಭಾವುಕರಾಗಿ ಕಣ್ಣೀರು ಸುರಿಸಿ, ನಮ್ಮೊಟ್ಟಿಗೆ ನಮ್ಮೊಳಗೆ ಕಣ್ಣೀರು ಸುರಿಸ್ತಾ ಜೀವನದಲ್ಲಿ ತಪ್ಪು ಮಾಡಬಾರ್ದು, ಸತ್ಯ ಹೇಳಬೇಕು, ಸುಳ್ಳು ಹೇಳಬಾರ್ದು ಅನ್ನೋದನ್ನ ಕಲ್ತ್ಕೊಂಡು ಬಂದವರು ನಾವು. ಆದ್ರೆ ಈಗಿನ ಮಕ್ಕಳು ಪ್ರಶ್ನೆ ಕೇಳ್ತಾರೆ, ಮೊದಲಿಗಿಂತ ಹೆಚ್ಚು ಪ್ರಶ್ನೆ ಕೇಳ್ತಾರೆ. ಯಾಕೆ ಕೇಳ್ತಾರೆ? ಈ ಹಾಡನ್ನು ಕೇಳ್ತಾ ಕೇಳ್ತಾ ಹುಲಿ ಯಾಕೆ ಸಾಯ್ಬೇಕಾಗಿತ್ತು ಅಂತ ಕೇಳ್ತಾರೆ. ಕೊನೆಗೆ ಹುಲಿ ಆತ್ಮಹತ್ಯೆ ಮಾಡ್ಕೊಳ್ತದೆ. ದನದ ಮಾತು ಕೇಳಿ, ಅಯ್ಯೋ ನಾನು ನಿನ್ನನ್ನು ತಿನ್ನಬಾರದು, ನಾನು ತಪ್ಪು ಮಾಡಿದೆ, ನಾನು ಸಾಯ್ತೇನೆ ಅಂತೇಳಿ ಬೆಟ್ಟದಿಂದ ಹಾರಿ ಹುಲಿ ಸಾಯ್ತದೆ. ಈಗಿನ ಮಕ್ಕಳು ಪ್ರಶ್ನೆ ಕೇಳ್ತಾರೆ, ಅಮ್ಮ ಹುಲಿ ಯಾಕೆ ಸಾಯ್ಬೇಕಾಗಿತ್ತು? ಹುಲಿ ಬದುಕುದು ಬೇಡವಾ? ಇದು ಯಾಕಾಯ್ತು? ಇದನ್ನ ಸ್ವಲ್ಪ ಇನ್ನೊಂದು ರೀತಿಯಲ್ಲಿ ಪ್ರಶ್ನೆ ಮಾಡ್ತಾ ಹೋದ್ರೆ, ಹುಲಿಯ ಜಾಗವನ್ನ ನಾವು ಆಕ್ರಮಿಸಿಕೊಂಡಿದ್ದೇವೆ, ಕಾಡನ್ನು ಕಡಿದು ಹುಲಿಗಳಿಗೆ ಜಾಗ ಇಲ್ಲದಾಗ ಮಾಡಿದ್ದೇವೆ ಅಲ್ವಾ? ಹುಲಿಯೂ ಬದುಕಬೇಕು, ದನವೂ ಬದುಕಬೇಕು, ಇದು ಪ್ರಕೃತಿ ನಿಯಮ ಅಲ್ವೇ? ಸೊ ಪ್ರಶ್ನೆ ಕೇಳ್ತಾರೆ. ಈ ಪ್ರಶ್ನೆಗಳಿಗೆ ಸಮಂಜಸವಾದ ಉತ್ತರ ಕೊಡ್ಲಿಕ್ಕೆ ನಾವು ಪೋಷಕರು ಅದಕ್ಕೆ ರೆಡಿಯಾಗಿರ್ಬೇಕಾಗ್ತದೆ. ಅಂದ್ರೆ ನಾವು ನಮ್ಮನ್ನು ಅಪ್ಡೇಟ್ ಮಾಡ್ಕೊಳ್ಬೇಕಾಗ್ತದೆ. ಪೋಷಕರು ಕೂಡ ಅಪ್ಡೇಟ್ ಮಾಡ್ಕೊಳ್ಬೇಕಾದಂಥ ಅವಶ್ಯಕತೆ ಈಗಿನ ವಿದ್ಯಾ ಸಂದರ್ಭದಲ್ಲಿ ಬಹಳ ಅಗತ್ಯ.
ಸುಮಾರು 4 ವರ್ಷದವನಿದ್ದ, 4ನೇ ಕ್ಲಾಸಲ್ಲಿದ್ದ, 3ನೇ 4ನೇ ಕ್ಲಾಸಲ್ಲಿದ್ದ ನನ್ನ ಮಗ ಒಂದು ಪ್ರಶ್ನೆ ಕೇಳಿದ. ಸಮುದ್ರ ಬದಿಯಲ್ಲಿ ಕೂತಿದ್ವಿ. ಅಪ್ಪ, ಸೂರ್ಯ ಮುಳುಗ್ತಾ ಇದ್ದಾನೆ. ಹೌದು. ಸೂರ್ಯ ಏನು? ಅದು ಬೆಂಕಿಯ ಉಂಡೆ. ಅವನು ಮುಳುಗಿದ್ರೆ ಒದ್ದೆ ಆಗ್ತಾನಲ್ಲ, ಹೇಗೆ ಒದ್ದೆ ಆದ್ರೆ ನಾಳೆ ಹೇಗೆ ಅವನೆದ್ದು ಪುನಃ ಬರೋದು? ಈ ಪ್ರಶ್ನೆಗೆ ಹೇಗೆ ಉತ್ತರ ಹೇಳಬೇಕು? ತಪ್ಪಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಆ ಕ್ಷಣದಲ್ಲಿ ನಾನು ಸುಳ್ಳು ಹೇಳಿದೆ. ಅಲ್ಲಿ ಒಂದು ರೈನ್ ಕೋಟ್ ಇರುತ್ತೆ, ಸೂರ್ಯ ಆ ರೈನ್ ಕೋಟ್ ಒಳಗೆ ಸೇರಿಬಿಡ್ತಾನೆ, ಹಾಗೆ ಒದ್ದೆ ಆಗೋದಿಲ್ಲ ಅಂತ. ಆಮೇಲೆ ನಾನು ಉತ್ತರ ಹೇಳಲಿಕ್ಕೆ ಕಷ್ಟಪಡಬೇಕಾಯ್ತು, ಆದರೆ ಆ ಕ್ಷಣದಲ್ಲಿ ಆ ಸುಳ್ಳು ಹೇಳಬೇಕಾಯ್ತು. ಅಂದರೆ ಪ್ರಶ್ನೆಗಳು ಅಷ್ಟು ಜೋರಾಗಿ ಬರ್ತವೆ ನಮ್ಮ ಹತ್ರ. ಸೊ ಪೋಷಕರು ಅಪ್ಡೇಟ್ ಆಗೋದು ಬಹಳ ಮುಖ್ಯ. ಆಮೇಲೆ ನಾನು ಹಾಗೆ ಹೇಳಿದಾಗೆ ಮಕ್ಕಳಲ್ಲಿ ನಾವು ಡಿಗ್ನಿಟಿ ಆಫ್ ಲೇಬರ್ ಅದನ್ನು ಬೆಳೆಸ್ಕೊಳ್ಳೋಣ. ಮಕ್ಕಳಿಗೆ ಈಗಲೇ ಸಣ್ಣದರಲ್ಲಿ ಹೇಳಬೇಕು, ನಾವು ಯಾವ ಕೆಲಸವೂ ಸಣ್ಣದು ಅಲ್ಲ, ಯಾವುದು ಕೆಲಸ ದೊಡ್ಡದಲ್ಲ. ಈ ದೇಶದಲ್ಲಿ ಒಬ್ಬ ಕೋಬ್ಲರ್ ಮತ್ತೊಬ್ಬ ರಾಷ್ಟ್ರಪತಿ ವ್ಯತ್ಯಾಸ ಏನು? ವೃತ್ತಿಯಲ್ಲಿ ನಾವು ಮಾಡಬೇಕಾದ ವೃತ್ತಿಯಲ್ಲಿ ನಿಷ್ಠೆ ಇರಬೇಕು. ವೃತ್ತಿನಿಷ್ಠೆ ಮುಖ್ಯ, ಪ್ರತಿಷ್ಠೆ ಅಲ್ಲ ಅನ್ನೋದನ್ನು ನಾವು ನಮ್ಮ ಮಕ್ಕಳಿಗೆ ಹೇಳಿಕೊಡಬೇಕಾದಂಥ ದೊಡ್ಡ ಅವಶ್ಯಕತೆ ಇದೆ. ಈಗ ನಾವು ಮಕ್ಕಳಿಗೆ ಮಣ್ಣಲ್ಲಿ ಆಡಲಿಕ್ಕೆ ಬಿಡುವುದಿಲ್ಲ. ಯಾಕಂದರೆ ನಾವು ಟಿ ವಿಯಲ್ಲಿ ಅಡ್ವರ್ಟೈಸ್ಮೆಂಟ್ ನೋಡ್ತೇವೆ, ಕೀಟಾಣು ಅಂತೇಳಿ. ಮಣ್ಣು ಮುಟ್ಟಿದ ತಕ್ಷಣ ಕೀಟಾಣು, ನೀವು ಡೆಟಾಲ್ ಕೈ ತೊಳಿಬೇಕು. ಅದಲ್ಲ, ಮಕ್ಕಳು ಮಣ್ಣಿನ ಜೊತೆ ಬೆಳೆಯಬೇಕು. ಹಳ್ಳಿ ಮಕ್ಕಳು ಯಾಕೆ ಹೆಚ್ಚು ಆರೋಗ್ಯವಂತರಾಗಿರ್ತಾರೆ? ಪೇಟೆ ಮಕ್ಕಳು ಯಾಕೆ ಶೀತ ಆಗುತ್ತೆ ಜಾಸ್ತಿ? ಹಳ್ಳಿಯ ಮಕ್ಕಳು ಮಣ್ಣಿನ ಜೊತೆ ಇರ್ತಾರೆ, ಮಣ್ಣಿನ ಜೊತೆ ಆಟ ಆಡ್ತಾರೆ. ಪ್ರಾಕೃತಿಕವಾಗಿ ಅವರಿಗೆ ರೆಸಿಸ್ಟೆನ್ಸ್ ಪವರ್ ಜಾಸ್ತಿ ಬರುತ್ತೆ. ಸೊ ಹಾಗಾಗಿ ಮಕ್ಕಳನ್ನು ಪ್ರಾಕೃತಿಕವಾಗಿ, ಅವರನ್ನು ಸ್ವಾಭಾವಿಕವಾಗಿ ಬೆಳೀಲಿಕ್ಕೆ ಬಿಡಬೇಕಾದಂಥದ್ದು ಪೋಷಕರ ಬಹಳ ದೊಡ್ಡ ಕರ್ತವ್ಯ ಆಗಿರ್ತದೆ. ಸೊ ನಾವು ಚಿಕ್ಕಂದಲ್ಲೇ ಮಕ್ಕಳಿಗೆ ಡಿಗ್ನಿಟಿ ಆಫ್ ಲೇಬರನ್ನು ಅವರಿಗೆ ಹೇಳಿಕೊಡುವ. ಯಾವುದೂ ಕೆಲಸ ದೊಡ್ಡದು ಅಲ್ಲ, ಯಾವುದು ಸಣ್ಣದು, ಎಲ್ಲ ಕೆಲಸ ಒಂದೇ, ಅದಕ್ಕೆ ಅದರದ್ದೇ ಆದ ಒಂದು ಗೌರವ ಇದೆ ಅನ್ನೋದನ್ನು ಹೇಳಿಕೊಡುವಂಥದ್ದು ಬಹಳ ಮುಖ್ಯವಾದದ್ದು. ಪ್ರಕೃತಿಯ ಜೊತೆ ನಮ್ಮ ಮಕ್ಕಳು ಬದುಕಲಿ. ಈಗ ಎಲ್ಲ ಕಾಂಕ್ರೀಟ್ ಕಟ್ಟಡಗಳ ಬಂದು ಎಲ್ಲೂ ಕೂಡ ಗಿಡ ನೆಡಲಿಕ್ಕೆ ಜಾಗ ಇಲ್ಲ. ನಮ್ಮ ಮಕ್ಕಳು ಎಲ್ಲ ಕಾಂಕ್ರೀಟ್ ಜಂಗಲ್ ಆಗಿದೆ. ಮನೆಯಲ್ಲಿ ಜಾಗ ಇರುವಲ್ಲಿ ಒಂದು ಸಸಿ ನೆಡಲಿಕ್ಕೆ ಅವ್ರಿಗೆ ಹೇಳಿಕೊಡಿ. ಆ ಸಸಿ ಬೆಳೀತಾ ನೋಡೋದನ್ನು ನೋಡ್ತಾ ಮಗು ಸಂತೋಷ ಪಡ್ತದೆ. ನೋಡಿ, ಒಂದು ದಿವಸ ನೋಡಿ, ಮಗು ನೆಟ್ಟ ಆ ಗಿಡವನ್ನು ಶುರು ಬಂದು ನೋಡು, ಅದು ಮನೆಯಿಂದ ಬಂದ ತಕ್ಷಣ ಆ ಗಿಡವನ್ನು ನೋಡ್ತದೆ ಎಷ್ಟು ಬೆಳೆದಿದೆ ಅಂತೇಳಿ. ಸೊ ಪ್ರಕೃತಿಯ ಜೊತೆ ನಮ್ಮ ಮಕ್ಕಳು ಬೆಳೆಯಲಿ. ಆಮೇಲೆ ಮಹತ್ವಾಕಾಂಕ್ಷೆ ಬೇಡ ಅಂತ, ಆಕಾಂಕ್ಷೆ ಬೇಕು. ಮಹತ್ವಾಕಾಂಕ್ಷೆಯನ್ನು ಕಡಿಮೆ ಮಾಡಿಕೊಳ್ಳೋಣ. ಮಹತ್ವಾಕಾಂಕ್ಷೆ ಅಂದರೆ ಏನು? ನಮ್ಮ ಮಕ್ಕಳು ಹಾಗಾಗಬೇಕು, ಹೀಗಾಗಬೇಕು, ಅಮಿತಾಬ್ ಬಚ್ಚನ್ ಆಗಬೇಕು, ಶಾರುಖ್ ಖಾನ್ ಆಗಬೇಕು. ನಮ್ಮ ಮಕ್ಕಳು ಅವರೆಲ್ಲ ಆಗೋದು ಬೇಡ. ನಮ್ಮ ಮಕ್ಕಳು ನಮ್ಮಾಗಿ ಬೆಳೆಯಲಿ, ನಮ್ಮದಾಗಿ ಬೆಳೀಲಿ, ಅವರಾಗಿ ಬೆಳೀಲಿ. ಅವ್ರಿಗೆ ಏನು ಆಗಬೇಕು ಅನ್ನೋದನ್ನು ಅವರು ಡಿಸೈಡ್ ಮಾಡ್ತಾರೆ. ಅವ್ರಿಗೆ ಯಾವುದರಲ್ಲಿ ಆಸಕ್ತಿ ಇದೆ ಅದರಲ್ಲಿ ನಮ್ಮ ಶಕ್ತಿಯನ್ನು ಹಾಕೋಣ. ಆ ರೀತಿಯಲ್ಲಿ ನಾವು ಅವರ ಜೀವನವನ್ನು ಚೆನ್ನಾಗಿ ಆಗುವಂತೆ ಮಾಡೋಣ. ಈ ಮಹತ್ವಾಕಾಂಕ್ಷೆ ಬೇಕು, ಆದರೆ ಇನ್ನೊಬ್ಬರ ಹಾಗೆ ಆಗಬೇಕು ಅನ್ನೋವಂಥ ಒಂದು ಆ ಮಹತ್ವಾಕಾಂಕ್ಷೆಯನ್ನು ನಾವು ಆದಷ್ಟು ಕಡಿಮೆ ಮಾಡೋಣ, ತ್ಯಜಿಸೋಣ ಅಂತ ನನ್ನ ಪೋಷಕರಿಗೆ ನನ್ನ ಒಂದು ಸಣ್ಣ ಕಿವಿ ಮಾತು. ಕೂಡ ಗೌರವಿಸುವ ಈ ಸಂದರ್ಭದಲ್ಲಿ ಜೋರಾದ ಚಪ್ಪಾಳೆ ಎಲ್ಲ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮ ಮುಗಿಯುವ ತನಕ ಇರಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ.
ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಪ್ರೇಕ್ಷಕ ವರ್ಗದವರು, ಪೋಷಕ ವರ್ಗದವರು ಅವರಿಗೆ ಕೇಳುವಾಗ ಚಪ್ಪಾಳೆ ಅಂತ ಹೇಳಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಧೈರ್ಯದಿಂದ ಎದುರಿಸುವ ಮನಸ್ಸು ಬಂದಾಗಲೇ ನೀವು ಅರ್ಥವಿದ್ದಂತೆ ಸಾಧಕ ಸಂಪತ್ತನ್ನು ಕರುಣಿಸಲಿ. ತಮ್ಮ ಮುಂದಿನ ಜೀವನ ಯಶಸ್ವಿಯ ಉತ್ತುಂಗಕ್ಕೆ. 8ನೇ ತರಗತಿಯ ಯಶ್ಮಿತ್ ಹೈ ಜಂಪ್ನಲ್ಲಿ ನಮ್ಮ ಸೂರಜ್ ಇಂಟರ್ನ್ಯಾಷನಲ್ ಜ್ಞಾನದೀಪ ಹೈಸ್ಕೂಲ್ನ ಹೆಸರನ್ನು ರಾಜ್ಯ ಮಟ್ಟದಲ್ಲಿ ದಾಖಲಿಸಿ ಬಂದಿದ್ದಾನೆ. ನಾವೆಲ್ಲರೂ ಇವತ್ತು ಚಪ್ಪಾಳೆ ತಟ್ತಾ ಇದ್ದೇವೆ, ಅವನನ್ನು ಪ್ರೋತ್ಸಾಹಿಸ್ತಾ ಇದ್ದೇವೆ. ಒಂದು ವಿಷಯ ನಾನು ನಿಮಗೆ ಹೇಳಬೇಕಿದ್ರಲ್ಲಿ, ಅವನು ಈ ಸಾಧನೆಯನ್ನು ಮಾಡಿರುವುದು ಯಾವುದೇ ಪ್ರಾಕ್ಟೀಸ್ ಇಲ್ಲದೆ, ಯಾವುದೇ ತರಬೇತಿಯನ್ನು ನಾವು ಅವನಿಗೆ ನೀಡಲಿಲ್ಲ. ಅವನ ಸ್ವ ಇಚ್ಛೆಯಿಂದ, ಸಾಧನೆಯ ಒಂದು ಮನಸ್ಸಿನಿಂದ, ಡಿಟರ್ಮಿನೇಷನ್ನಿಂದ ಅವನು ಈ ಸಾಧನೆಯನ್ನು ಮಾಡಿದ್ದಾನೆ. ನಾವು ನಿಜವಾಗಿ ಇವತ್ತು ಆಲೋಚನೆ ಮಾಡಬೇಕು, ಇಂಥ ವಿದ್ಯಾರ್ಥಿಗಳಿಗೆ ನಾವು ನಿಜವಾದ ತರಬೇತಿಯನ್ನು ನೀಡಿದರೆ ಅವರನ್ನು ಯಾವ ಮಟ್ಟಕ್ಕೆ ನಾವು ಬೆಳೆಸಬಹುದು ಅಂತ ನಾವು ಯೋಚನೆ ಮಾಡಬೇಕು. ಇದು ನಮಗೂ ಕೂಡ ಸ್ವವಿಮರ್ಶೆ ಮಾಡಿಕೊಳ್ಳಿಕ್ಕೆ ಇದು ಸರಿಯಾದ ಸಮಯ. ಹಾಗಾಗಿ ಈ ಹುಡುಗನ ಬಗ್ಗೆ ನಾನು ಈ ರೀತಿಯಾಗಿ ಹೇಳ್ತಾ ಇದ್ದೇನೆ. ಮಾಸ್ಟರ್ ಅಜಿತ್ ಕಳೆದ ವರ್ಷ ಕೂಡ ರೆಸ್ಲಿಂಗ್ನಲ್ಲಿ 10ನೇ ತರಗತಿಯಲ್ಲಿರುವಾಗ ನಮ್ಮ ಶಾಲೆಯ ಹೆಸರನ್ನು, ಜ್ಞಾನದೀಪದ ಹೆಸರನ್ನು ರಾಜ್ಯ ಮಟ್ಟದಲ್ಲಿ ಬರೆದಂಥ ವಿದ್ಯಾರ್ಥಿ. ಈ ವರ್ಷ ಕೂಡ PUCಗೆ ನಮ್ಮಲ್ಲಿಯೇ ದಾಖಲಾತಿ ಪಡೆದುಕೊಂಡು ನಮ್ಮ ಸೂರಜ್ PU ಕಾಲೇಜಿನ ಹೆಸರನ್ನು ಪ್ರಪ್ರಥಮ ಬಾರಿಗೆ ಸ್ಟೇಟ್ ಲೆವೆಲಲ್ಲಿ ದಾಖಲಿಸಿ ಬಂದಿದ್ದಾನೆ. ಸೊ ಇಂಥ ವಿದ್ಯಾರ್ಥಿಗಳ ಬಗ್ಗೆ ನಾವು ಹೆಮ್ಮೆ ಪಡುವುದಲ್ಲದೆ ಅವರಿಗೆ ಸರಿಯಾದ ಒಂದು ಮಾರ್ಗದರ್ಶನವನ್ನು ನೀಡಿದರೆ ಬಹುಶಃ ನಮ್ಮ ಸೂರಜ್ ಇನ್ಸ್ಟಿಟ್ಯೂಷನ್ಸ್ ಮಾತ್ರ ಅಲ್ಲ, ನಮ್ಮ ಮುಡಿಪಿನ ಹೆಸರು, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಹೆಸರನ್ನು ನಾವು ವಿಶ್ವದಾದ್ಯಂತ ಬೆಳಗಲಿಕ್ಕೆ ಸಾಧ್ಯ ಆಗ್ತದೆ ಅಂತ ತಿಳ್ಕೊಳ್ತಾ ಇದ್ದೇನೆ. ಇನ್ನೊಂದು ವಿಚಾರ ನನಗೆ ಸಂತೋಷ ತಂದಿದ್ದು, ಇಲ್ಲಿ ಒಬ್ಬರು ಪೇರೆಂಟ್ ಕೂತಿದ್ದಾರೆ. ಅವರು ಕುಳಿತಂಥ ಜಾಗ ಕೂಡ ನನಗೆ ತುಂಬ ಇಷ್ಟ ಆಯಿತು. ಎಲ್ಲ ಮಕ್ಕಳ ಮಧ್ಯದಲ್ಲಿ ಅವರಿದ್ದಾರೆ. ಒಂದು ತಂದೆಗೆ ಇದಕ್ಕಿಂತ ದೊಡ್ಡ ಸನ್ಮಾನ ಬೇಡ. ತನ್ನ ಮಗ ಮಾಡಿದ ಸಾಧನೆಯನ್ನು ತನ್ನ ತಂದೆ ಪಡೆದುಕೊಳ್ತಾ ಇರುವಂಥದ್ದು, ಇದು ನನಗೆ ಭಾಳ ಒಂದು ಇಮೋಷನಲ್ ಆಗಿಬಿಟ್ಟೆ ನಾನು. ಒಂದು ತಮ್ಮ ಮಕ್ಕಳು ಸಾಧನೆ ಮಾಡಿ ಆ ಸಾಧನೆಯ ಒಂದು ಪ್ರತಿಫಲವನ್ನು ತಂದೆ, ನಾವು ಹೇಳಿಕೊಳ್ತೇವೆ ನನ್ನ ಮಗ ಮಾಡಿದ, ಬಟ್ ಪ್ರತ್ಯಕ್ಷವಾಗಿ ಆ ಮಗನ ಸ್ಥಾನದಲ್ಲಿ ತಾನು ಇದ್ದು ಮಗನ ಒಂದು ಸನ್ಮಾನವನ್ನು ಸ್ವೀಕರಿಸಿದ್ದಾರೆ. ಸೊ ಇದೆಲ್ಲವೂ ಬಹುಶಃ ನಮ್ಮ ಈ ವಿದ್ಯಾಸಂಸ್ಥೆಗೆ ಒಂದು ಭಾಗ್ಯ ಅಂತ ತಿಳ್ಕೊಂಡು, ಒಂದು ಕಾಲದಲ್ಲಿ 1-2 ವರ್ಷಗಳ ಹಿಂದೆ ಶಾಲೆಗೆ ಹೋಗ್ಲಿಕ್ಕೆ ಕಷ್ಟ ಆಗ್ತದೆ ಅಂತ ಹೇಳ್ಕೊಂಡು ಇಲ್ಲಿ ಬಂದಂತ ನಾನು ಫೀಸನ್ನು ಕೇಳಿ ಕಟ್ಟಲಿಕ್ಕೆ ಆಗುದಿಲ್ಲ ಅಂತ ಹಿಂದೆರಿತಿದ್ದೆ. ಅಂದೇ ರಾತ್ರಿ ಇಲ್ಲಿದ್ದಂಥ ಸುರೇಖ ರಾಜ್ ಹಾಗೂ ಇಲ್ಲಿ ಈಗ ಬಿಟ್ಟು ಹೋದಂಥ ಇನ್ನೊಬ್ಬರು ಪ್ರಸನ್ನ ಕುಮಾರ್ ಸರ್ ಅಂತೇಳಿ ನಮ್ಮ ಮಾನ್ಯ ಪ್ರಾಂಶುಪಾಲ ಹತ್ರ ಮಾತಾಡಿ ನನ್ನ ಈ ಮನೆಯಲ್ಲಿನ ಕಷ್ಟ ಹಾಗೂ ಕಲಿಯಬೇಕೆಂಬ ಹಂಬಲವನ್ನು ನೋಡಿ ಇಲ್ಲಿ ಫ್ರೀ ಸೀಟನ್ನು ಒದಗಿಸಿಕೊಟ್ಟಿರುತ್ತಾರೆ. ಇಲ್ಲಿರುವಂಥ ಶಿಕ್ಷಣಕ್ಕೆ ಕೊಡುವ ಒಂದು ಮಹತ್ವವನ್ನು ಇದು ನನಗೆ ಕೊಟ್ಟಂಥ ಒಂದು ಅವಕಾಶ, ನಿದರ್ಶನ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು. ಹಾಗೆ ಇಲ್ಲಿ ನನಗೆ ಕಳಿಸಿದಂಥ ಉಪನ್ಯಾಸಕ ವೃಂದದವರು ನನಗೆ ಯಾವುದೇ ಭೇದ ಭಾವನೆ ಮಾಡದೆ, ಎಷ್ಟೇ ಕಷ್ಟವಾದ ಕ್ಲಿಷ್ಟಕರವಾದ ಅಂಶವನ್ನು ಕೂಡ ಎಷ್ಟೇ ಬಾರಿ ಕೇಳಿದರೂ ಯಾವುದೇ ಮುಜುಗರ ಪಟ್ಟುಕೊಳ್ಳದೆ, ಯಾವುದೇ ಸಂಕೋಚದಿಂದ ಕೋಪ ಮಾಡಿಕೊಳ್ಳದೆ ಹೇಳಿಕೊಟ್ಟಂಥ ಬಾರಿ ಇದೇ ನನ್ನ ಇಲ್ಲಿ ನಿಲ್ಲಲು ಕಾರಣ ಅಂತ ಹೇಳಿ. ಹಾಗೆ ನಮ್ಮ ಉಪನ್ಯಾಸಕ ವೃಂದದವರ ಮೇಲೆ ಹಾಗೂ ನಮ್ಮ ಮಕ್ಕಳ ಮೇಲೆ ನಮ್ಮ ಸಂಸ್ಥೆಯ ಪ್ರಾಂಶುಪಾಲರು ತೋರಿದಂಥ ಇದು ಮಹತ್ವವಾಗಿ ಹೇಳಿಕೊಟ್ಟಂಥ ಒಂದು ಪ್ರೋತ್ಸಾಹದ ಕಾರಣದಿಂದಲೇ ನಮ್ಮ ಸಂಸ್ಥೆ ಈ ರೀತಿ ಬೆಳಗಲಿಕ್ಕೆ ಸಾಧ್ಯ. ನಿಮಗೆ ಯಾರಿಗೆ ಗೊತ್ತಿರ್ಲಿಕ್ಕಿಲ್ಲ, ಕಳೆದ ವರ್ಷ ಇದೇ ವೇದಿಕೆಯಲ್ಲಿ ವಾರ್ಷಿಕೋತ್ಸವದಲ್ಲಿ ಶ್ರೀಕೃಷ್ಣನ ಪಾತ್ರವನ್ನು ಯಕ್ಷಗಾನದಲ್ಲಿ ನಿರ್ವಹಿಸಿ ಎಲ್ಲರ ಜನ ಮೆಚ್ಚುಗೆ ಗಳಿಸಿದವನು ಅದ್ಭುತ ಯಕ್ಷಗಾನ ಕಲಾವಿದ ಸಹ. ನನ್ನ ಮಗ ಈ ಶಾಲೆಯಲ್ಲಿ ಕಲಿತಂತಹ ಒಂದು ಹಳೆ ವಿದ್ಯಾರ್ಥಿ. ಅಂದರೆ ಕಳೆದ ವರ್ಷದ PUC ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸಿ ಉತ್ತಮ ಶ್ರೇಣಿಯಲ್ಲಿ ತೇರ್ಗಡೆ ಬಂದು ಇಂದು ಸಹ್ಯಾದ್ರಿ
ಇಂಜಿನಿಯರಿಂಗ್ ಕಾಲೇಜಿನಲ್ಲಿ BE ಮಾಡುತ್ತಾ ಇದ್ದಾನೆ. ಅದಕ್ಕೆ ಮುಖ್ಯ ಕಾರಣ ನಮ್ಮ ಮುಡಿಪು ಎಂಬ ಹಳ್ಳಿ ಪ್ರದೇಶದಲ್ಲಿ ಬಹಳ ಉತ್ತಮವಾದ ನೈತಿಕವಾದ ಹಾಗೂ ಗುಣಮಟ್ಟದ ಶಿಕ್ಷಣವನ್ನು ಒದಗಿಸುತ್ತಿರುವ ಸೂರಜ್ ಸಂಸ್ಥೆಯ ಸಂಚಾಲಕರು ಹಾಗೂ ಅಲ್ಲಿ ಉಪನ್ಯಾಸವನ್ನು ನೀಡುತ್ತಿರುವಂತಹ ಸಿಬ್ಬಂದಿ ವರ್ಗಗಳು ಕಾರಣವೆಂದು ನಾನು ಈ ಸಂದರ್ಭದಲ್ಲಿ ಹೇಳಲು ಇಚ್ಛಿಸುತ್ತೇನೆ. ಅದೇ ರೀತಿ ನೀವು ನಿಮ್ಮ ಮಕ್ಕಳನ್ನು ಉತ್ತಮವಾದ ಗುರಿಯನ್ನು ಇಟ್ಟುಕೊಂಡು ಅವರ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹಿಸುತ್ತಾ ಮುಂದೊಂದು ದಿನ ನೀವು ನಿಮ್ಮ ಮಕ್ಕಳ ಈ ಸ್ಥಾನದಲ್ಲಿ ನಿಂತು ಮುಂದಿನ ಪೀಳಿಗೆಗೆ ಒಂದೆರಡು ಹಿತವಚನಗಳನ್ನು ಹಾಗೂ ಬುದ್ಧಿ ಮಾತುಗಳನ್ನು ನೀಡಬೇಕೆಂದು ನಿಮಗೆಲ್ಲರಿಗೂ ನಾನು ಕೇಳಿಕೊಳ್ಳುತ್ತಾ, ನಿಮ್ಮೆಲ್ಲರನ್ನು ನಾನು ಬೇಡಿಕೊಳ್ಳುತ್ತಾ, ಈ ಸಂಸ್ಥೆಯ ಬೆಳವಣಿಗೆಗೆ ನೀವು ಹಾಗೂ ನಾವು ಎಲ್ಲರೂ ಉತ್ತಮ ರೀತಿಯಲ್ಲಿ ಸ್ಪಂದಿಸುತ್ತಾ ಇದರ ಬೆಳವಣಿಗೆಯನ್ನು ನಾವು ಸದಾ ಮುನ್ನುಗ್ಗಬೇಕೆಂದು ನಾನು ಹೇಳುತ್ತಾ, ಈ ಸಂಸ್ಥೆಯ ಸಂಚಾಲಕರು ಹಾಗೂ ಪ್ರಾಧ್ಯಾಪಕ ವೃಂದದವರಿಗೆ ನಾನು ನನ್ನ ಮಗನ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು, ಕೃತಜ್ಞತೆಗಳು, ಧನ್ಯವಾದಗಳನ್ನು ಹೇಳುತ್ತಾ, ಫಸ್ಟ್ ಆಫ್ ಆಲ್ ನನ್ನ ಸ್ಕೂಲ್ ಮತ್ತು ನನ್ನ ಪೇರೆಂಟ್ಸಿಗೆ ಥ್ಯಾಂಕ್ಸ್ ಹೇಳಬೇಕಂತ ಇಷ್ಟಪಡ್ತೀನಿ. ಯಾಕಂದರೆ ನನ್ನ ಸ್ಕೂಲ್ ನನಗೆ ತುಂಬ ಸಪೋರ್ಟ್ ಮಾಡಿದೆ, ಇಲ್ಲಿದ್ದ ಬುಕ್ಸ್ ಎಲ್ಲ ಕೊಟ್ಟು. ಆಮೇಲೆ ನನ್ನ ಡ್ಯಾಡ್ ನನಗೆ ತುಂಬ ಕಷ್ಟಪಟ್ಟು ಸ್ಕೂಲಿಗೆ ಕಾಲೇಜಿಗೆ ಕಳಿಸ್ಬನಿಗೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳಬೇಕಂತ ಇಷ್ಟ. ನನಗೆ ಪ್ರೋತ್ಸಾಹಿಸಿದ ಈ ಶಿಕ್ಷಕರ ವೃಂದದವರಿಗೆ ಮೊದಲಿಗೆ ಧನ್ಯವಾದಗಳು ಹೇಳಲು ಇಚ್ಛಿಸುತ್ತೇನೆ. ಮತ್ತು ನನಗೆ ಪ್ರೋತ್ಸಾಹಿಸಿದ ನನ್ನ ಅಪ್ಪ ಅಮ್ಮನಿಗೆ ಧನ್ಯವಾದಗಳು ಹೇಳಲು ಇಚ್ಛಿಸುತ್ತೇನೆ. ಮತ್ತು ಎಲ್ಲರ ಆಶೀರ್ವಾದ ನನ್ನ ಮೇಲೆ ಇರಲಿ ಎಂದು ಬಯಸುತ್ತೇನೆ. ಮತ್ತು ನಮ್ಮೆಲ್ಲರಿಗೂ ನಿಮ್ಮ ಆಶೀರ್ವಾದ ಸದಾ ಇರಬೇಕು ಎಂದು ಇಚ್ಛಿಸುತ್ತೇನೆ. ಆಮೇಲೆ ಸ್ಕೂಲಿನ ಶಿಕ್ಷಕರು ದೇವರಾಗ್ತಾರೆ. ಇದು ಯಾಕೆ ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ, ಮನುಷ್ಯನಲ್ಲಿ ಭಯ, ಭಕ್ತಿ, ಶ್ರದ್ಧೆ, ಪ್ರೀತಿ, ವಿಶ್ವಾಸ ಬೇಕು. ಇವತ್ತಿನ ಈ ಮಕ್ಕಳಲ್ಲಿ ಎಲ್ಲಿ ಭಯ, ಭಕ್ತಿ, ಶ್ರದ್ಧೆ ನಿಮ್ಮಲ್ಲಿ ನೀವು ಹುಟ್ಟಿಸೋದಿಲ್ವಾ, ಅಲ್ಲಿ ತನಕ ಅವರು 100% ಸಕ್ಸಸ್ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮನುಷ್ಯನ ಜೀವನದಲ್ಲಿ ನಾವು ಎಷ್ಟೋ ಕಷ್ಟಪಡ್ತೇವೆ. ಕಷ್ಟ ಬಂದರೆ ಮಾತ್ರ ಅದು ಮನುಷ್ಯನ ಜೀವನ ಸಾರ್ಥಕ ಆಗ್ತದೆ. ಕಷ್ಟ ಬಂದ ತಕ್ಷಣ ನಾವು ಯಾವತ್ತೂ ನೆಗೆಟಿವ್ ಥಿಂಕಿಂಗ್ ಮಾಡಲೇಬಾರ್ದು. ಒಂದು ಮಗು ಶಾಲೆಯಲ್ಲಿ 45 ಮಕ್ಕಳು ಇರ್ತಾರೆ. ಆದರೆ ಆ 45 ಮಕ್ಕಳಲ್ಲಿ 45 ಮಕ್ಕಳು ಸುದ 100% ರ್ಯಾಂಕ್ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ಕೆಲವೊಂದು ಜನ ರ್ಯಾಂಕ್ ತಗೊಳ್ತಾರೆ, ಕೆಲವೊಂದು ಜನ ರ್ಯಾಂಕ್ ತಗೊಳ್ಳೋದಿಲ್ಲ. ಯಾಕೆ ಈ ರೀತಿ ಆಗ್ತಾ ಇದೆ ಹೇಳಿ ನೋಡುವ. ಆ ಮಕ್ಕಳ ಪ್ರತಿಭೆಯನ್ನು ದೇವರು ಆಲ್ರೆಡಿ ಗುರುತಿಸಿರ್ತಾರೆ. ಅವರ ಕಷ್ಟ, ಅವರ ಶ್ರಮ ವೆರಿ ವೆರಿ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಬರೀ ಅಂಕಗಳ ಮೇಲೆ ನೀವು ಆಧಾರ ಮಾಡ್ಕೊಳ್ಳಿ ಹೋಗಬೇಡಿ. ಮಕ್ಕಳನ್ನು ನಾವು ಸರಿಯಾಗಿ ಎಷ್ಟು ಮಗು ಒಂದು ಸ್ವಲ್ಪ ಕಡಿಮೆ ಮಾರ್ಕ್ಸ್ ತಗೊಂಡ್ರು ನೀವು ಅವರನ್ನು ಪ್ರೀತಿಯಿಂದ ಬೆಳೆಸಿ. ಯಾಕಂದರೆ ಬರೀ ರ್ಯಾಂಕ್ ಬಂದ ತಕ್ಷಣ ದೊಡ್ಡ ಜನ ಆಗೋದಿಲ್ಲ. ಆದರೆ ಇವತ್ತಿನ ನಮ್ಮ ಸೂರಜ್ PU ಕಾಲೇಜ್ನಲ್ಲಿ ಹಾಗೂ ಸೂರಜ್ ಇಂಟರ್ನ್ಯಾಷನಲ್ ಪ್ರೈಮರಿ ಸ್ಕೂಲ್ ಹಾಗೂ ಜ್ಞಾನದೀಪ ಹೈಸ್ಕೂಲಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ, ಯಾವುದೇ ಮಾನದಂಡ ಇಲ್ಲದೆ, ಯಾವುದೇ ರ್ಯಾಂಕ್ ಇಲ್ಲದೆ ನಾವು ಮಕ್ಕಳನ್ನು ತೆಗೆದುಕೊಳ್ತೇವೆ. ಫೇಲ್ ಆದ ಮಕ್ಕಳನ್ನು ನಾವು ತೆಗೆದುಕೊಳ್ತೇವೆ, ಕಡಿಮೆ ಅಂಕ ಇದ್ದವ್ರನ್ನು ತೆಗೆದುಕೊಳ್ತೇವೆ. ಕಡಿಮೆ ಅಂಕ ಫೇಲ್ ಆದ ಮಕ್ಕಳು, ಹಾಗೆ ಯಾವುದೇ ರ್ಯಾಂಕ್ ಮಾನದಂಡ ಇಲ್ಲದೆ ನಾವು ಅಡ್ಮಿಷನ್ ಮಾಡಿ ಇವತ್ತಿಗೆ ಇಷ್ಟು ಜನರಿಗೆ 8 ಜನರಿಗೆ ಒಂದು ಸನ್ಮಾನ ಮಾಡಬೇಕಾದ್ರೆ ಎಷ್ಟು ಖುಷಿ ಆಗ್ತದೆ. ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ. ಈಗ ಅವ್ರು ಗಣೇಶ್ ಅಂತ ಒಬ್ಬ ಹುಡುಗ ಶಾಲೆಗೆ ಬರಬೇಕಾದ್ರೆ ಅವನು ಕೆಲಸ ಮಾಡ್ತಾ ಇದ್ದಂತೆ. ನಮ್ಮ ಶಾಲೆಯಿಂದ ನಾವು ಅವರಿಗೆ ಫ್ರೀ ಎಜುಕೇಶನ್ ಕೊಟ್ಟಿದ್ದೇವೆ. ಇದೆಲ್ಲ ಯಾಕೆ ನಾವು ಮಾಡ್ತಾ ಇದ್ದೇವೆ? ಗ್ರಾಮೀಣ ಪ್ರದೇಶದ ಮಕ್ಕಳು ಬಹಳ ವಿದ್ಯಾವಂತ ಮಕ್ಕಳು. ಯಾಕಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಾವೆಲ್ಲ ತಿಳ್ಕೊಂಡಿರ್ಬೇಕು ಸಿಟಿಯಲ್ಲಿದ್ದ ಮಕ್ಕಳು ಬಹಳ ವಿದ್ಯಾವಂತ ಮಕ್ಕಳು ಅಂತ. ಏನಿಲ್ಲ, ನಮ್ಮ ಗ್ರಾಮೀಣ ಪ್ರದೇಶ ಮಕ್ಕಳು ಸಹ ಬಹಳ ವಿದ್ಯಾವಂತ ಮಕ್ಕಳು. ಇದಕ್ಕೆ ಸಾಕ್ಷಿ ಇವತ್ತಿನ ಈ ಸೂರಜ್ ಕಲಾಸಿರಿ ವೇದಿಕೆ ಹೇಳ್ಬೋದು. ಮನುಷ್ಯನಲ್ಲಿ ಪ್ರತಿಭೆ ಬೆಳೆಸಬೇಕಾದ್ರೆ ಎಲ್ಲ ತಂದೆ ತಾಯಂದಿರ ಸಹಕಾರ ಇಂಪಾರ್ಟೆಂಟು. ಹಾಗೆ ಶಿಕ್ಷಕ ವೃಂದ, ಪೋಷಕ ವೃಂದ, ಇದು ಎರಡು ನಾಣ್ಯದ ಮುಖಗಳಿದ್ದಂಗೆ. ಪೋಷಕರ ವೃಂದ, ಶಿಕ್ಷಕ ವೃಂದ. ಯಾಕಂದರೆ ಮನೆಯೇ ಫಸ್ಟಿಗೆ ಪಾಠಶಾಲೆ, ಆಮೇಲೆ ಶಾಲೆ. ಹಾಗಾಗಿ ನಮ್ಮ ಮಕ್ಕಳು ಬಹಳ ವಿದ್ಯಾವಂತ ಮಕ್ಕಳು. ಯಾಕಂದರೆ
ಈಗ ತಾನೇ ಸ್ಟೇಟ್ ಲೆವೆಲಲ್ಲಿ 10th ಸ್ಟ್ಯಾಂಡರ್ಡ್ ಟಾಪರ್ಸ್ ನೋಡಿ, ಸ್ವಾತಿ ಸಮನಿ 97.28, ಗ್ರೀಷ್ಮ 90.56, ಹಾಗೂ ಸೆಕೆಂಡ್ PUC ಸೈನ್ಸಲ್ಲಿ ಫರ್ಜಾನ 88.3%, ಮೊಹಮ್ಮದ್ ತಾಯಿಫ್ 88%, ಸೆಕೆಂಡ್ PUCಯಲ್ಲಿ ಗಣೇಶ್ 95.6, ಹಾಗೆ ಶೀಬಾ 83.5. ಇದು ಮಾರ್ಕ್ಸ್ ತಗೋಬೇಕಷ್ಟು ಈಜಿ ಇಲ್ಲ. ಯಾವುದೇ ಟ್ಯೂಷನ್ ಇಲ್ಲದೆ ಒಂದು ಶಾಲೆಯಲ್ಲಿ ಬಂದು ಇಷ್ಟು ಕಲಿತು ಒಂದು ಮಾರ್ಕ್ಸ್ ತಗೋಬೇಕಂತ ಹೇಳಿದರೆ ಆ ಶಾಲೆ ಹೇಗಿರಬೇಕು, ಆ ಶಿಕ್ಷಕ ವೃಂದ ಹೇಗಿರಬೇಕು, ಇದರ ಮೂಲ ಉದ್ದೇಶ ಪೋಷಕ ವೃಂದ ಹಾಗೂ ಶಿಕ್ಷಕ ವೃಂದ. ಯಾಕಂತ ಹೇಳಿದರೆ ಅವರ ಕಷ್ಟ ಸುಖಗಳನ್ನು ನೋಡಿಕೊಂಡು ಅವ್ರಿಗೆ ಹೇಗೆ ಬೇಕು ಹಾಗೆ ಎಜುಕೇಷನ್ ಕೊಟ್ಟರೆ ಮಾತ್ರ ಈ ಜೀವನದಲ್ಲಿ ನಾವು ಮಕ್ಕಳಿಗೆ ಒಂದು ಸಾರ್ಥಕ ಬೆಳೆಸಲಿಕ್ಕಾಗ್ತದೆ. ಹಾಗೆ ಈ ವರ್ಷದ ಅಜಿತ್ ಫಸ್ಟ್ PU ರೆಸ್ಲಿಂಗ್ ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ಗೆ ಹೋಗಿದ್ದಾರೆ. ಯಶ್ಮಿತ್ 8th ಸ್ಟ್ಯಾಂಡರ್ಡ್ 5th ಪ್ಲೇಸ್ ಇನ್ ಸ್ಟೇಟ್ ಲೆವೆಲ್ ಹೈ ಜಂಪಿಗೆ ಹೋಗಿದ್ದಾರೆ. ಒಬ್ಬ ಮಗು ಏನು ಪ್ರಾಕ್ಟೀಸ್ ಇಲ್ಲದೆ, ನೀವು ಇದು 1.5-2 ವರ್ಷ ಹಿಂದೆ ನೀವು ನೋಡಿರಬೇಕು, ನಮ್ಮ ಮಕ್ಕಳು ಇಡೀ ಡಿಸ್ಟ್ರಿಕ್ಟಿಗೆ ಕುಸ್ತಿಯಲ್ಲಿ ಚಾಂಪಿಯನ್ಶಿಪ್ ಆಗಿದ್ದಾರೆ. ಒಂದು ಶಾಲೆ 18 ವರ್ಷದಿಂದ ಚಾಂಪಿಯನ್ಸ್ ಆಗಿದ್ದ ಶಾಲೆನ ಹೊಡೆದು ನಮ್ಮ ಮಕ್ಕಳು ಡಿಸ್ಟ್ರಿಕ್ಟಲ್ಲಿ ಕಾಂಪಿಟೇಷನ್ ಆಗಬೇಕಾದ್ರೆ ಇಷ್ಟೊಂದು ಸಾಧನೆ, ಎಲ್ಲಿ ಸಾಧನೆ, ಎಂಥ ಸಾಧನೆ ಹೇಳ್ಬೋದು. 18 ವರ್ಷದಿಂದ ರೆಕಾರ್ಡ್ ಆಗಿದ್ದಂಥ ಒಂದು ಶಾಲೆಗೆ ಅವರನ್ನು ಸೋಲಿಸಿ ನಾವು ಇಂಥ ಒಂದು ಸಣ್ಣ ಗ್ರಾಮೀಣ ಪ್ರದೇಶದಲ್ಲಿ ಇದ್ದು ಯಾವುದೇ ಪ್ರಾಕ್ಟೀಸ್ ಇಲ್ಲದೆ ಡಿಸ್ಟ್ರಿಕ್ಟಲ್ಲಿ ನಾವು ಚಾಂಪಿಯನ್ಶಿಪ್ ಆಗಬೇಕಾದ್ರೆ ನಮಗೆ ಆಶ್ಚರ್ಯ ಆಗ್ತದೆ. ನಿಮ್ಮ ಮಕ್ಕಳ ಪ್ರತಿಭೆ ನೀವು ಆಲೋಚನೆ ಮಾಡಿದರೆ, ನೀವು ಎದ್ದು ನಿಂತು ಅವ್ರನ್ನ ಸನ್ಮಾನ ಮಾಡಿದಿರಿ, ಅದರಷ್ಟು ದೊಡ್ಡ ಗೌರವ ಯಾವುದೂ ಇಲ್ಲ. ಮನುಷ್ಯ ನಾವು ಏನು ಮಾಡ್ತೇವೆ, ಯಾಕಂದರೆ 100ಕ್ಕೆ 100 ಒಳ್ಳೆಯದ, 100ರಲ್ಲಿ 1 ಒಳ್ಳೆಯದು ಯಾವುದೇ ಒಂದು ಸಣ್ಣದ ವಿಷಯ ಬಂದರೆ ಅದನ್ನು ದೊಡ್ಡದಾಗಿ ಮಾಡ್ತಾರೆ. 100ಕ್ಕೆ 99% ಒಳ್ಳೆಯದಾದರೆ ಅದನ್ನು ಯಾರು ಹೇಳೋದಿಲ್ಲ ಇವತ್ತಿನ ಜಗತ್ತಲ್ಲಿ. ಆದರೆ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ, ಯಾಕಂದ್ರೆ ನಾನು ಮಂಗಳೂರಲ್ಲಿ ಹುಟ್ಟಿದವನು, ಮಂಗಳೂರಿಂದ ಬಂದು ಈ ಗ್ರಾಮೀಣ ಪ್ರದೇಶ ಒಂದು ಶಾಲೆ ಮಾಡಬೇಕಾದ್ರೆ ನನ್ನ ಆಶೆ ಏನಂತ ಹೇಳಿದರೆ, ಮಂಗಳೂರು ಸಿಟಿಯಿಂದ ಶಾಲೆಗೆ ಬರಬೇಕು, ನಮ್ಮ ಶಾಲೆಗೆ ಬರಬೇಕು ಗ್ರಾಮೀಣ ಪ್ರದೇಶ. ಈಗ ಏನಾಗ್ತಾ ಇದೆ, ಹಳ್ಳಿಯಿಂದ ಸಿಟಿಗೆ ಹೋಗ್ತಾ ಇದ್ದಾರೆ, ಸಿಟಿಯಿಂದ ಗ್ರಾಮೀಣ ಪ್ರದೇಶಕ್ಕೆ ಬರುವಂಥ ಒಂದು ಹಂತ ಇನ್ನು ಮುಂದಿನ ದಿನಗಳಲ್ಲಿ ಮಾಡ್ತೇವೆ. ಈ ಬೆಳವಣಿಗೆ ನಮ್ಮ ಶಾಲೆ, ನಮಗೆ ನಿಮ್ಮ ಸಹಕಾರ 100ಕ್ಕೆ 100%. ನೀವು ಸಾಕ್ಷಿ ಆಗಬೇಕು. ಇಂಥ ಕಾರ್ಯಕ್ರಮ ನೀವು ನೋಡಬೇಕು. ನೋಡಿದರೆ ನೋಡಿ, ಅದರಲ್ಲಿರುವಂಥ ಖುಷಿ, ದೊಡ್ಡ ಖುಷಿ ಯಾವ ಹಣದಲ್ಲೂ ಬರೋದಿಲ್ಲ. ಈಗ ಇವತ್ತು ಕೋರ್ಟ್ ಮಾರ್ಷಲ್ ನೋಡಿ, ಭಾಳ ಬೆಸ್ಟ್ ನಾಟಕ, ಮಿಲಿಟರಿ ನಾಟಕ, ಅದರ ಮೇಲೆ ಒಂದು ಶಕ್ತಿ ಇದೆ. ಇವನ್ ಇಂಥ ಪ್ರೋಗ್ರಾಮ್ ಮಾಡಬೇಕಾದ್ರೆ ನಾವು 500 ರೂಪಾಯಿ ಟಿಕೆಟ್ ಇಟ್ಟರು ಬರ್ತಾಯಿದ್ರು. ಇಲ್ಲಿ ಫ್ರೀಯಾಗಿ ಇಟ್ಟರು ಸುತ್ತ ಜನರ ನಿನ್ನೆ ಸಂಖ್ಯೆ ಭಾಳ ಕಮ್ಮಿ ಇತ್ತು. ನಿನ್ನೆ ಒಳ್ಳೊಳ್ಳೆ ಕಾರ್ಯಕ್ರಮ ಇತ್ತು, 3 ಕಾರ್ಯಕ್ರಮ ಇತ್ತು. ಅದರಲ್ಲಿ ಯಕ್ಷಗಾನ ನಾಟ್ಯ ಪಟ್ಲ ಅವ್ರದ್ದಿತ್ತು, ಹಾಗೆ ಭರತನಾಟ್ಯ ಇತ್ತು, ಕಡೆಗೆ ಸುಗಮ ಸಂಗೀತ ಮೈಮೂನ್ ರಾಮದಾಸ್ ಫಿಲ್ಮ್ ಆ್ಯಕ್ಟರ್ ಇತ್ತು. ಇದು ನೀವು TVಯಲ್ಲೆಲ್ಲ ನೋಡ್ಲಿಕ್ಕೆ ಸಿಗುವುದೇ ಇಲ್ಲ. ಇಲ್ಲಿ ಮಾಡುವಂಥ ಕಾರ್ಯ, ಈಗ ನಾಳೆ ಜಾದು ಏನು ಮಾಡ್ತಾರೆ ಅಂತ ಅವರು ಸ್ಪೆಷಲ್ ಜಾದು ಮಾಡ್ತಾರೆ. ಪೇರೆಂಟ್ಸನ್ನೇ ನಾಪತ್ತೆ ಮಾಡ್ಬೋದು, ಇಲ್ಲ ನನ್ನನ್ನೇ ನಾಪತ್ತೆ ಮಾಡ್ಬೋದು. ಯಾಕಂದರೆ ಹೀಗೆ ಸ್ಪೆಷಲ್ ಏನು ಮಾಡ್ತಾರೆ ಅಂತೇಳಿ ನಾನು ಕೇಳಿದೆ. ಕುದ್ದೋಳಿ ಗಣೇಶ ಜಾದು ನೀವು ಏನು ಮಾಡ್ತೀರಾ ಸರ್, ಸ್ವಲ್ಪ ಹೇಳಿ, ನಮಗೆ ಹೆದರಿಕೆ ಕಾಣ್ತದೆ ನೀವು ಬಂದರೆ. ಅದು ಸಸ್ಪೆನ್ಸು. ನನ್ನನ್ನು ಸುಧಾ ಮುಡಿಪಿನಲ್ಲಿ ನಿಲ್ಲಿಸಿದ್ರು. ನೀವು ಅಲ್ಲಿ ಹೋಗಿ ನೋಡಿದರೆ ಚೇರ್ಮನ್, ಇಲ್ಲಿದ್ದವರು ಚೇರ್ಮನ್ ಅಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಹಾಗಾಗಿ ನಾಳೆ ನೀವು ಅದನ್ನು ಖುಷಿಪಟ್ಟು, ನೀವು ಎಷ್ಟು ಖುಷಿ ಪಡ್ತೀರಾ ಅದರಲ್ಲಿರುವಂಥ ಒಂದು ಲೈಫ್ ಯಾವುದರಲ್ಲೂ ಇಲ್ಲ. ಹಣದಿಂದ ಖುಷಿ ಪಡಲಿಕ್ಕೆ ಸಾಧ್ಯವೇ ಇಲ್ಲ. ಹಣ ಇದ್ದವರು ಯಾರಿಗೂ ಖುಷಿ ಇಲ್ಲ. ನಾವು ಮಧ್ಯಮ ವರ್ಗದವರೇ ಭಾಳ ಖುಷಿಯಲ್ಲಿದ್ದಾರೆ. ಹಾಗೆ ಈ ವರ್ಷ ಇನ್ನೊಂದು ಖುಷಿ ಸಂಗತಿ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಈ ವರ್ಷದಲ್ಲಿ ಇಡೀ ಡಿಸ್ಟ್ರಿಕ್ಟಿಗೆ ರ್ಯಾಂಕ್ ಬರುವಂಥ ಒಂದು ವ್ಯವಸ್ಥೆ ಆಗ್ತಾ ಇದೆ. ಇಡೀ ಡಿಸ್ಟ್ರಿಕ್ಟಿಗೆ ರ್ಯಾಂಕ್ ಬಂದು ಮುಂದಿನ ದಿನಗಳಲ್ಲಿ ಮಂಗಳೂರಿಂದ ಎಂಥೆಂಥ ಪ್ರತಿಷ್ಠಿತ ಶಾಲೆಗಳಿಂದ ಮಕ್ಕಳು ನಮ್ಮ ಶಾಲೆಗೆ ಬರುವಂಥ ವ್ಯವಸ್ಥೆ ಮುಂದಿನ ದಿನಗಳು ಆಗ್ತದೆ. ಯಾಕಂದರೆ ನಿನ್ನೆ ತಾನೇ ಕಾವಂದೂರವರು ನನ್ನ ಚೇಂಬರಲ್ಲಿ ಕೂತ್ಕೊಂಡು, ನನ್ನ ಸೀಟಲ್ಲಿ ಅವರು ಕೂತ್ಕೊಂಡು, ಅದರಷ್ಟು ದೊಡ್ಡ ಆಶೀರ್ವಾದ ಯಾವುದಿದೆ ಮನುಷ್ಯನಲ್ಲಿ? ಅದು ದೊಡ್ಡ ಆಶೀರ್ವಾದ ನೋಡಿ. ಯಾವುದೇ ಒಂದು ಈಗ ಧರ್ಮಾಧಿಕಾರಿ ಅವರು ಅಷ್ಟು ಕೆಲಸ ಮಾಡಬೇಕಾದ್ರೆ ಅದು ದೇವರ ಆಶೀರ್ವಾದ, ಒಂದು ಧರ್ಮಸ್ಥಳದ ಆಶೀರ್ವಾದ ಇಲ್ಲದೆ ಸಾಧ್ಯವೇ ಇಲ್ಲ. ಯಾಕೆ ನಾವು ಮಾಡೋದು ನಿಮಿತ್ತ. ಅವರು ನಿನ್ನೆ ಹೇಳಿದರು, ಇಲ್ಲಿ ಬರಬೇಕಾದ್ರೂ ಆ ಧರ್ಮಸ್ಥಳದ ಪ್ರೇರಣೆ ಹೊರತು ಬೇರೆ ಯಾವುದು ಪ್ರೇರಣೆ ಅಲ್ಲ. ಯಾಕಂದ್ರೆ ನಿನ್ನೆ ನಾನು ಬರುವಂಥ ಪರಿಸ್ಥಿತಿ ಇಲ್ಲ. ಹಾಗಾಗಿ ನಿಮ್ಮಲ್ಲಿ ಒಂದು ಕಳಕಳಿ ವಿನಂತಿ, ನಿಮ್ಮ ಮಕ್ಕಳು
ಖುಷಿಯಲ್ಲಿರಬೇಕು, ನೀವು ಖುಷಿಯಲ್ಲಿರಬೇಕು. ನೀವು ಖುಷಿಯಲ್ಲಿದ್ದರೆ ಮಾತ್ರ ನಮ್ಮ ಕಾರ್ಯಕ್ರಮವನ್ನು ನೋಡಿ ಖುಷಿಪಟ್ಟು ಅದರ ಅಭಿಪ್ರಾಯಗಳನ್ನು ಹೇಳಿ ಮುಂದಿನ ದಿನಗಳಲ್ಲಿ ಇನ್ನೂ ಯಾವ ರೀತಿಯಾಗಿ ಮಾಡುವಂಥ ನಾವು ಆಲೋಚನೆ ಮಾಡುವ. ಯಾಕಂದ್ರೆ ಇದೆಲ್ಲ ಮಾಡೋದು ನಾನು ಮಾಡೋದಲ್ಲ, ಆ ದೇವರ ಇಚ್ಛೆ ಅಂತ ಆಗ್ತದೆ. ನಿಮ್ಮ ಮಕ್ಕಳ ಭವಿಷ್ಯವನ್ನು ಸರಿಯಾಗಿ ಒಳ್ಳೆ ರೀತಿಯಿಂದ ಮಾಡಿಕೊಳ್ಳುವಂಥ ಶಕ್ತಿ ನಮ್ಮಲ್ಲಿ ಈಗಾಗಲೇ ಹೆಡ್ ಮಿಸ್ಟ್ರೆಸ್ ಅವರ ರಿಪೋರ್ಟಲ್ಲಿ ಹೇಳಿದರು ಏನೇನು ಸಾಧನೆಗಳು ಮಾಡಿದ್ದಾರೆ ಅಂತ ಹೇಳಿ. ಮುಂದಿನ ದಿನಗಳಲ್ಲಿ ಅದಕ್ಕಿಂತ ನಾವು ಜಾಸ್ತಿ ಸಾಧನೆಯನ್ನು ಮಾಡಿ ತೋರಿಸುವ ನಿಮ್ಮ ಮಕ್ಕಳ ಭವಿಷ್ಯವನ್ನು ನಾವು ರೂಪಿಸಿದರೆ ಮುಂದೆ ಅವರು ಯಾವುದಕ್ಕೂ ನಮ್ಮನ್ನು ಈಗ ತಾನೇ ಒಂದು ಪೇರೆಂಟ್ಸ್ ಹೇಳಿದರು, ಮಗ ಬರಲಿಲ್ಲ ಅವರಿಗೆ ಕೊಡಿಸಿ ನಾವು ಸನ್ಮಾನ ಮಾಡಿದ್ವಿ. ಅದರಷ್ಟು ನೀವೆಲ್ಲರೂ ಸನ್ಮಾನಿತರಾಗಬೇಕು. ಮುಂದಿನ ದಿನಗಳಲ್ಲಿ ಎಲ್ಲ ಪೋಷಕರು ಸನ್ಮಾನಿತರಾಗಬೇಕು ಈ ಸೂರಜ್ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ. ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಅಂಥ ಶಕ್ತಿ ಎಲ್ಲ ಪೋಷಕರಲ್ಲಿದೆ. ಆದರೆ ನೀವೆಲ್ಲ ಮಿಂಗಲಾಗಿ ಅದರಲ್ಲಿರುವಂಥ ಒಂದು ಖುಷಿ ದೊಡ್ಡ ಸಂಗತಿ ಇಲ್ಲ. ಮುಂದಿನ ದಿನಗಳಲ್ಲಿ ಈ ಸೂರಜ್ ಕಲಾಸಿರಿ ವೇದಿಕೆ ಇಡೀ ರಾಷ್ಟ್ರ, ಇನ್ನು ಮುಂದಿನ ವರ್ಷ ನಾವು ಲಾಸ್ಟ್ ಇಯರ್ ನಾವು ಏನು ಮಾಡಿದ್ದೇವೆ, ಡಿಸ್ಟ್ರಿಕ್ಟ್ ಲೆವೆಲಿಂದ ಕಾಂಪಿಟೇಷನ್ ತಂದಿದ್ವಿ. ಈ ವರ್ಷ ಕರಾವಳಿ 3 ಜಿಲ್ಲೆಗಳ ತಂಡಗಳನ್ನು ತಂದಿದ್ವಿ. ಮುಂದಿನ ದಿನಗಳಲ್ಲಿ ಸ್ಟೇಟಿಂದ ತರಲಿಕ್ಕೆ ಮಿಜೋರಾಂ ಅಲ್ಲಿಂದ ತಂಡಗಳು ಬರುವಂಥ ಒಂದು ಆಲ್ರೆಡಿ ಈಗ ವ್ಯವಸ್ಥೆ ಆಗ್ತಾ ಇದೆ, 1 ವರ್ಷದ ಹಿಂದಿನ ವ್ಯವಸ್ಥೆ ಆಗ್ತಾ ಇದೆ. ಹೀಗಾಗಿ ನಮ್ಮ ಸೂರಜ್ ಕಲಾಸಿರಿ ಇಡೀ ನಮ್ಮ ಮುಡಿಪುವಿನಂಥ ಪ್ಲೇಸ್ ಅಲ್ಲ, ಮುಡಿಪು ಇಡೀ ದಕ್ಷಿಣ ಕನ್ನಡ ಹಾಗೆ ನಮ್ಮ ಇಡೀ ಇಂಡಿಯಾದಲ್ಲಿ ಬೆಳೀಲಿ ಅಂತ ಹೇಳಿ ಆ ದೇವರದಲ್ಲಿ ಪ್ರಾರ್ಥನೆ. ಕೇಂದ್ರ ಬಿಂದುವಾದ ವಿದ್ಯಾರ್ಥಿ ಮಿತ್ರರಿಗೂ ವಿದ್ಯಾಭಿಮಾನಿಗಳಿಗೂ ಎಲ್ಲ ಪುಟಾಣಿ ಮಕ್ಕಳಿಗೂ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತೇನೆ. हुआ है लाइफ की गाड़ी में कस के मारा ब्रेक
si fuera la última. Y enséñame ese pasito que no sé, un besito